Posakural, 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 Posakural. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೋಕೆ ಹಿಡಿದುಕೊಂಡು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಶುರು ಮಾತಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಟೆಕಾರ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಬಕ ಶ್ರೀ ಅಯ್ಯಪ್ಪ ಮಂದಿರ ಸೇವಾ ಸಮಿತಿದ ಒಟ್ಟು ಸೇರಿಗೆಡು ಅಯ್ಯಪ್ಪ ಮಂದಿರದ 41ನೇ ವಾರ್ಷಿಕೋತ್ಸವದ ಅಂಗವಾದ ಕಲಶಾಭಿಷೇಕ ತುಪ್ಪಾಭಿಷೇಕದ ವೈದಿಕ ವಿಧಿಗಳು ಗುರುವಾರ ಕಾಂಡೆ ನಡೆದವು. ಕೋಟೆಕಾರ್ ಶ್ರೀ ಅಯ್ಯಪ್ಪ ಮಂದಿರಗ 41ನೇ ವರ್ಷದ ಸಂಭ್ರಮ. ಕೋಟೆಕಾರ್ ಪರಿಸರಡು ಶ್ರೀ ಅಯ್ಯಪ್ಪ ಸ್ವಾಮಿಲಿನ ಭಕ್ತಿದ ಗುಡಾರ ಆದು ಪುಟ್ಟು ಪಡೆದು ಮಂದಿರ ಆದು ಬುಲೆದು ವರ್ಷದ ವರ್ಷ ಭಕ್ತ ಬಂಧುರಿನ ಸಂಖ್ಯೆಡು ದಿಂಜೊಂದು ಬತ್ತದು ಭಕ್ತಿದ ಕ್ಷೇತ್ರ ಆದು 41ನೇ ವರ್ಷಡು ದುಂಬರಿದಳು. ಕೋಟೆಕಾರ್ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ದ ಆಡಳಿತಡು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಮುತಾಲಿಕೆಡು 41ನೇ ವರ್ಷದ ವರ್ಷಾವಧಿ ಉತ್ಸವದ ವೈದಿಕ ವಿಧಿಗಳು ಗುರುವಾರ ಕಾಂಡೆ ನಡೆದಲು. ಪುಲ್ಯಕಾಂಡೆ ಗಣಹೋಮ ಬಿಂಬಶುದ್ಧಿ ಕಲಶ ಪೂಜೆಡು ವೈದಿಕ ವಿಧಿಗಳು ಶುರುವಾದ ಪೊಂಜುಲೇರ್ದು ಲಲಿತ ಸಹಸ್ರನಾಮ ಪಠಣ ನಡೆದಲು. ಅವೆರ್ದು ಬೊಕ್ಕ ಕಲಶಾಭಿಷೇಕ ತುಪ್ಪಾಭಿಷೇಕಲು ಆದ ಮಧ್ಯಾಹ್ನದ ಮಹಾಪೂಜೆ ನಡೆದಲು. ಶ್ರೀ ಕ್ಷೇತ್ರದ ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ಪದ್ಮನಾಭ ತಂತ್ರಿಲಿನ ಬಳಗದಕ್ಲು ಪೂಜಾ ವಿಧಿಕ್ಲೆ ನಡಪಾತ್ ಕೊರಿಯರು. ಪ್ರಸಾದ ವಿತರಣೆಯಾದ ಅನ್ನ ಪ್ರಸಾದ ವಿತರಣೆಲ ಮಧ್ಯಾಹ್ನ ನಡೆತಲು.
ಬಿಜೆಪಿ ಪ್ರಮುಖರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಈ ಪೊರ್ತು ಶ್ರೀ ಅಯ್ಯಪ್ಪ ಮಂದಿರಗೆ ಭೇಟಿ ಕೊರ್ದು ಪ್ರಾರ್ಥನೆ ಸಂದಾಯರು. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ದ ಅಧ್ಯಕ್ಷರು ಗುರುಸ್ವಾಮಿ ಶ್ರೀ ಲಿಂಗಪ್ಪ ಗಟ್ಟಿ, ಕಾರ್ಯದರ್ಶಿ ಸಂತೋಷ್ ಶೆಟ್ಟಿ ಮಾಡೂರು, ಟ್ರಸ್ಟ್ ಸದಸ್ಯರು ಪ್ರವೀಣ್ ಬಸ್ತಿ, ಸೇವಾ ಸಮಿತಿ ಗೌರವ ಅಧ್ಯಕ್ಷರು ಚಂದ್ರಶೇಖರ್, ಅಧ್ಯಕ್ಷರು ಶ್ರೀಧರ್ ಶೆಟ್ಟಿ ತೊಕ್ಕೋಟು, ಕಾರ್ಯದರ್ಶಿ ಅಜಯ್ ಕುಂಪಲ, ಕೋಶಾಧಿಕಾರಿ ರಾಜೇಶ್ ಶೆಟ್ಟಿ ಉಪ್ಪಳ, ಸದಸ್ಯರು ರವಿಶಂಕರ್, ಲಕ್ಷ್ಮಣ್ ಕಟ್ಟೆಮಣಿ, ಮೋಹನ್ ಕಾಚಾರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲ್ಕೆಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಶಾಲಾ ವಿದ್ಯಾರ್ಥಿಗಳಿಗೆ ನೇಜಿ ನಡುಪಿನ ಪ್ರಾತ್ಯಕ್ಷಿಕತೆಯನ್ನು ತೋಜಾದಿತ್ತಿನ ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ಗುರುವಾರ ಕಾಂಡೆ ಅವೇ ಜೋಕ್ಲೇನು ಹರೇಕಾಳ ಕುತ್ತಿ ಮುಗಿಯರದ ಕಂಡಗಳು ತಂದು ಬರ್ತದೆ. ನೇಜಿನ ಕಟಾವು ಮಲ್ಪುನಿ ಎಂಚ ಮಲ್ಪನ ಕ್ರಮಕ್ಕಳೆಲ್ಲ ತೋಜಾದ ಕೊರಿಯರು. ನೇಜಿ ಪಂಡ ದಾದ ಕೃಷಿ ಮಲ್ಪುನಿ ಎಂಚ ಬಾರು ಒಯ್ಟು ಆಪುನಿ ಉನ್ಪುನಾರಿ ಒಲ್ತು ಬರ್ಪುಂಡು ಇಂಚ ಬೆನ್ನಿ ಬೇಸಾಯದ ವಿಷಯನ ತೆರೆಯೋನ್ನ ಪ್ರಾತ್ಯಕ್ಷಿಕತೆಯನ್ನು ತಂಕ್ಲ ಶಾಲಾ ವಿದ್ಯಾರ್ಥಿಲೆ ಕೊರ್ಪಿನ ನಿಟ್ಟಿಡು ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ವಿದ್ಯಾರ್ಥಿಲೇನು ಗುರುವಾರ ಕಾಂಡೆ ಹರೇಕಳ ಕುತ್ತಿಮುಗೇರ್ ಪರಿಸರದ ಕಂಡದಡೆಗೆ ಲೆತಂದು ಬತ್ತಿದ್ದೇರು. ದೇರ್ಲಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತಂಕ್ಲನನ್ನೇ ಕುತ್ತಿಮುಗೇರ್ ಪರಿಸರದ ಕಂಡಾಗ ವಿದ್ಯಾರ್ಥಿಗಳನ್ನು ಲೆತೊಂದು ಬತ್ತದ ಕಟಾವು ಮಲ್ಪನೆಯನ್ನು ತೋಜಾತ್ ಕೊರಿಯರು. ಏನು ಮಾಡ್ತಾರೆ ಗೊತ್ತಾ, ಈಗ ಇಟ್ಕೊಂಡು ಹೋಗ್ತಾರೆ, ಇಬ್ಬರು ಹಿಂದ್ಗಡೆ ಕಟ್ಟ ಬರ್ತಾರೆ. ಮಲೆ ಬೂಡು ಕಾಯರೆ ಕಾಡುಡುಯೇ ಪಕ್ಕಿದ ಬುಲಿಪು ಕೋರಿದ ಕೆಲೆಪು ಮಾರಿಡುಕೆ ನುಡುಯೇ ಪಕ್ಕಿದ ಬುಲಿಪು ಕೋರಿದ ಕೆಲೆಪು ಮಾರಿಡುಕೆ ನುಡುಯೇ ತುಳುನಾಡ ಸೀಮೆ ಪಡುಮಲೆ ಬೂಡು ಕಾಯರೆ ಕಾಡುಡುಯೇ ಇಂಚಗೂ ಸರಿಸುಮಾರು ತಿಂಗಳುರ್ದು ದುಂಬು ವಿದ್ಯಾರ್ಥಿಲೇನು ಇಡೆಗಿರ್ಲೆತ್ತೊಂದು ಬತ್ತದು ನೇಜಿ ನಡ್ಪುನೆಲ್ಲ ತೋಜಾದಿತ್ತದು. ವಿದ್ಯಾರ್ಥಿಗಳಿಗೆ ಕೃಷಿ ಬದುಕದ ಬಗೆಟು ತೆರೆಯೋಡು ಆಕ್ಲೆನ ಪಠ್ಯ ಕಲಿಕೆದ ಒಟ್ಟಿಗೆ ಪಠ್ಯೇತರ ಚಟುವಟಿಕೆಯಾದ ಇಂದಿನ ಮಾತ ತೆರೆಯೋಡು ಪಂಪಿನ ಉದ್ದೇಶಡು ವಿದ್ಯಾರ್ಥಿಗಳಿಗೂ ತೋಜಾದು ಕೊಡ್ತ ಪಂಡದು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತೆರಿಪಾಯರು. ಆ ಗದ್ದೆಯಲ್ಲಿ ನಮ್ಮ ಮಕ್ಕಳಿಂದ ನಾವು ನಾಟಿಯನ್ನು ಮಾಡಿಸಿದ್ವಿ. ಆವತ್ತು ನಮ್ಮ ಶಾಲೆಯ 10ನೇ ಮತ್ತು 9ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಬಂದು ನಾಟಿಯನ್ನು ಮಾಡಿದರು. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ಈ ಒಂದು ಕೃಷಿಕರ ಬದುಕು, ಅವರು ಯಾವ ರೀತಿ ಆ ಒಂದು ಗದ್ದೆಯಲ್ಲಿ ಕೃಷಿ ಮಾಡಿ ಭತ್ತವನ್ನು ಬೆಳೆಸಿ ನಮಗೆ ಒಂದು ಆಹಾರವನ್ನು ಕೊಡತಕ್ಕಂಥ ಇಡೀ ನಮ್ಮ ದೇಶದ ಬೆನ್ನೆಲುಬು ಕೃಷಿಕ ಅಂತ ನಾವು ಹೇಳ್ತೀವಿ. ಅದರ ಜೊತೆಗೆ ನಮ್ಮ ದೇಶವನ್ನು ಕಾಯತಕ್ಕಂಥ ಯೋಧರು. ನಾನು ಯಾವತ್ತೂ ಹೇಳಲಿಕ್ಕಿದೆ, ಈ ಕೃಷಿಕರು ಮತ್ತು ಯೋಧರು ನಮ್ಮ ದೇಶದ ಎರಡು ಕಣ್ಣುಗಳು ಅಂತ. ಆದ್ದರಿಂದ ಇನ್ನು ಬೆಳೆಯುತ್ತಿರುವಂಥ ಈ ಮಕ್ಕಳಿಗೆ ಇವತ್ತು ಈ ಗದ್ದೆಯಲ್ಲಿ ಇದು ಭತ್ತ ಏನು ಆಗ್ತದೆ, ಈ ಕೆಲವು ಮಕ್ಕಳು ಕೇಳುವವರು ಇದ್ದಾರಂತೆ, ಈ ಭತ್ತ ಯಾವ ಮರದಲ್ಲಿ ಆಗೋದು ಅಂತ. ಆದರೆ ಇದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು, ಭತ್ತ ಯಾವ ರೀತಿ ಆಗೋದು, ಅದು ಆಗಬೇಕಾದಷ್ಟು ಕಷ್ಟ ಉಂಟು. ನಮ್ಮ ಹಿರಿಯರು, ಉದಾಹರಣೆಗೆ ನನ್ನ ತಂದೆ ತಾಯಿಯವರು, ನನ್ನ ತಂದೆ ತಾಯಿಯ ತಂದೆಯವರು, ಅಜ್ಜಂದಿರು, ಇವರೆಲ್ಲ ಯಾವ ರೀತಿ ನಾವೆಲ್ಲರೂ ಕೂಡ ಈ ಭಾಗದ ಜನರು ಕೃಷಿ ಮೂಲದಲ್ಲಿ ಜೀವನವನ್ನು ಸಾಗಿಸ್ತಿದ್ದವರು. ಆದ್ದರಿಂದ ಈ ಕೃಷಿಕರ ಬದುಕಿನ ಒಂದು ಆ ಕಷ್ಟ ಈ ಮಕ್ಕಳಿಗೆ ಗೊತ್ತಾಗಬೇಕು. ಅದರಲ್ಲೂ ಕೂಡ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿಯತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ದೇರಳಕಟ್ಟೆಯ ವಿದ್ಯಾರತ್ನ ಸಂಸ್ಥೆಯಲ್ಲಿ ನಾವು ಯಾವತ್ತೂ ಕೂಡ ಈ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ಈ ವರ್ಷವೂ ಕೂಡ ಮಕ್ಕಳಿಂದ ನಾವು ನಾಟಿ ಮಾಡಿಸಿದಂಥ ಆ ಭತ್ತ
ಇವತ್ತು ನಾಟಿ ಬೆಳೆದು ಭತ್ತವಾಗಿ ಒಂದು ಒಳ್ಳೆಯ ಪೈರಾಗಿ ಈ ಗದ್ದೆಯಲ್ಲಿ ಬೆಳೆದು ನಿಂತಿದೆ. ಇವತ್ತು ಅದನ್ನು ಕಟಾವು ಮಾಡಲಿಕ್ಕೆ ನಮ್ಮ ಮಕ್ಕಳೆಲ್ಲ ಬಂದಿದ್ದಾರೆ. ಮಕ್ಕಳು ಬಹಳ ಖುಷಿಪಟ್ಟಿದ್ದಾರೆ. ಮಕ್ಕಳಿಗೆ ಕೂಡ ಈಗ ಗೊತ್ತಾಗಿದೆ ಈ ಭತ್ತ ಯಾವ ರೀತಿ ಆಗ್ತದೆ ಅಂತೇಳಿ. ಇನ್ನು ಈಗ ಏನಂತ ಹೇಳಿದ್ರೆ ಕಾರ್ಮಿಕರ ಕೊರತೆ ಬಹಳಷ್ಟಿದೆ. ಕೆಸರು ಗದ್ದೆಗೆ ಇಳಿತಕ್ಕಂಥ ಜನರೇ ಈಗ ಸಿಗುವಂಥದ್ದಿಲ್ಲ. ಎಲ್ಲರೂ ಕೂಡ ಪೇಟೆ ಪಟ್ಟಣಗಳಿಗೆ ಹೋಗಿ ಅಲ್ಲಿ ತನ್ನ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವರು. ಆದರೂ ಕೂಡ ಈಗ ತಾಂತ್ರಿಕ ಬೇಕಾದಷ್ಟು ಮಿಷನ್ಗಳಿಗೆ ಬಂದಿದೆ. ಭತ್ತವನ್ನು ಕೊಯ್ಯತಕ್ಕಂಥ ಭತ್ತವನ್ನು ನೆಡುವಂತಹ ಎಲ್ಲ ಮಿಷನ್ಗಳು ಇವತ್ತು ನಮಗೆ ಲಭ್ಯವಿದೆ. ಅದನ್ನು ಉಪಯೋಗಿಸಿಕೊಂಡು ಸಾಂಕೇತಿಕವಾಗಿ ನಮ್ಮ ಮಕ್ಕಳಿಗೆ ಕೂಡ ಇದು ವಿಚಾರ ಗೊತ್ತಾಗಬೇಕು ಅಂತೇಳಿ ನಮ್ಮ ಮಕ್ಕಳನ್ನು ನಾವು ಈ ಗದ್ದೆಗೆ ಇಳಿಸಿ ಕಟಾವು ಮಾಡಿಸುವಂಥ ಕ್ರಮವನ್ನು ಅವರಿಗೆ ತಿಳಿಸಿದ್ದೇವೆ. ಉಳಿದ ಇದನ್ನೆಲ್ಲ ನಮ್ಮ ಭತ್ತ ಕೊಯ್ಲು ಮಾಡತಕ್ಕಂಥ ಮಿಷನ್ ಇವತ್ತು ಬಂದಿದೆ, ಅದರಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಬಹಳ ಮುಖ್ಯವಾಗಿ ನನಗೆ ಮಂಜನಾಡಿಯ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡತಕ್ಕಂಥ ಮಾಧವನ್ನ ನಮ್ಮ ಜೊತೆ ಯಾವತ್ತೂ ನಿರಂತರವಾಗಿ ನಮಗೆ ಸಹಕಾರ ಕೊಡುವವರು. ನಾನು ಆಲೋಚನೆ ಮಾಡಿದ್ದೇನೆ, ಇಲ್ಲಿ ಬಹಳಷ್ಟು ಹಡಿಲು ಬಿದ್ದ ಗದ್ದೆಗಳಿವೆ, ನಮ್ಮ ಗದ್ದೆ ಮತ್ತು ಇತರರ ಗದ್ದೆ ಇದೆ. ನೆಕ್ಸ್ಟ್ ಬರತಕ್ಕಂಥ ದಿನಗಳಲ್ಲಿ ಅದೆಲ್ಲವನ್ನು ಕೂಡ ನಾವು ಕೃಷಿ ಮಾಡತಕ್ಕಂಥ ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳ ಜೊತೆ ಸೇರಿಸಿ, ನಮ್ಮ ಶಾಲೆಯ ಶಿಕ್ಷಕರನ್ನ ಜೊತೆ ಸೇರಿಸಿ ನಾವು ಮಾಡಲಿಕ್ಕಿದ್ದೇವೆ. ತಂಕ್ಲೆಗ್ ಇಂದು ಕುಶಿತ ಎಡ್ಡೆ ಅನುಭವ ನೇಜಿ ಬಾರು ಅರಿ ಇಂದಿನ ಮಾತ ತೆರೆಯೋನೆರೆ ಸಾಧ್ಯ ಆಂಡು ಪಂಡದು ವಿದ್ಯಾರ್ಥಿಗಳು ತಂಕ್ಲೆನ ಕುಸಿನ್ ಪಟ್ಟೊಂಡಿರು. ನಮಗೆ ನಮ್ಮ ಪ್ರಿನ್ಸಿಪಲ್ ಅವರು ಎಲ್ಲ ಎಷ್ಟು ಕಷ್ಟ ಉಂಟು ಕೃಷಿಯನ್ನು ಮಾಡಲಿಕ್ಕೆ ಅಂತ ಎಲ್ಲ ಹೇಳಿಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇವೆ ನಾವು. 4 ತಿಂಗಳ ಮುಂಚೆ ನಾವು ಇಲ್ಲಿ ಬಂದು ನಾಟಿ ಮಾಡಿದ್ದೇವೆ, ಎಲ್ಲರೂ ಇದ್ದರು. ಈಗ ಮತ್ತೆ ಸುಮಾರು 4 ತಿಂಗಳಾದಮೇಲೆ ಕಟಾವು ಮಾಡಲಿಕ್ಕೆ ಬಂದಿದ್ದೇವೆ. ನಮಗೆ ತುಂಬ ಖುಷಿಯಾಗ್ತದೆ. ನಮಗೆ ಪ್ರಿನ್ಸಿಪಲ್ ಅವರು ಇಷ್ಟು ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸನ್ನು ಹೇಳಿಕೊಟ್ಟಿದ್ದಾರೆ. ಕೃಷಿಕನ ಕಷ್ಟವಾದ ಬದುಕನ್ನು ನಮಗೆ ಸಹ ತಿಳಿಸಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ ಇದನ್ನು ಮಾಡಿ. ಎಷ್ಟು ಕಷ್ಟ ಉಂಟು ಭತ್ತವನ್ನು ಸಿಗಲಿಕ್ಕೆ, ನಾವು ತಿಂದು ಮಾತ್ರ ಗೊತ್ತುಂಟು ನಮಗೆ ಇದು ಹೇಗೆ ಆಗ್ತದೆ, ಎಷ್ಟು ಕಷ್ಟ ಉಂಟು, ಎಷ್ಟು ಕೃಷಿಕನ ಕಷ್ಟ ಬದುಕನ್ನು ನಮಗೆ ಸಹ ತಿಳಿಸಿಕೊಟ್ಟಿದ್ದಾರೆ. ನಾವು ಪ್ರಿನ್ಸಿಪಲ್ಗೆ ಥ್ಯಾಂಕ್ಸ್ ಹೇಳ್ತೇವೆ. ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕತೆ ತೋಜಾಯಿ ಬೊಕ್ಕ ಕೃಷಿ ಯಂತ್ರದ ಕಟಾವು ನಡಪಾಯಿರು. ವಿದ್ಯಾರ್ಥುಲ್ಲ ಕಂಡ ಪರಿಸರಡ್ ಕೆಬಿಕ್ ಗಾಳಿ ಪೊಗ್ಗಿನ ಕಂಜಿ ತಲಕ ಸ್ವಚ್ಛಂದವಾದ ಗೊಬ್ಬೀರು. ರವೀಂದ್ರ ಶೆಟ್ರಿನ ಅಮ್ಮ ಶ್ರೀಮತಿ ರತ್ನಾವತಿ ಶೆಟ್ಟಿ ಪಲಯೆ ಮೋಹನ್ ದಾಸ್ ಶೆಟ್ಟಿ ಬೊಕ್ಕ ಪರಿಸರದಕ್ಲು ಈ ಪೊರ್ತೋಟುಗೆ ಎತ್ತರು. ಸುದ್ದಿಗೊಂಜಲಿಗೆ ಸ್ವಾಗತ. ಪಂಡಿತ್ ಹೌಸ್ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಬೊಕ ದಿವ್ಯ ಜ್ಯೋತಿ ಮಹಿಳಾ ವಿಭಾಗದ ಮುತಾಲಿಕೆಡ್ ಶ್ರೀ ರಾಜರಾಜೇಶ್ವರಿ ಅಪ್ಪೆನ ಪೇಟೆ ಸವಾರಿದ ಕಟ್ಟೆ ಪೂಜೆ ಅಂಚನೆ ಶ್ರೀ ಸತ್ಯನಾರಾಯಣ ವ್ರತಾಚರಣದ ಪೂಜಾ ಕಾರ್ಯಕ್ರಮ ಬುಧವಾರ ರಾತ್ರಿಗೆ ನಡಪಾಯಿರು. ಪಂಡಿತ್ ಹೌಸ್ದ ಸಾಮಾಜಿಕ ಧಾರ್ಮಿಕ ಸೇವಾ ಸಂಘಟನೆ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಬೊಕ್ಕ ದಿವ್ಯ ಜ್ಯೋತಿ ಮಹಿಳಾ ವಿಭಾಗದ ಮುತಾಲಿಕೆಡ್ ವಾರ್ಷಿಕ ಕಟ್ಟೆ ಪೂಜದ ಅಂಗವಾದ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಕಟ್ಟದ ಕೈತಲ್ಡ್ ಶ್ರೀ ಸತ್ಯನಾರಾಯಣ ವೃತಾಚರಣೆದ ಪೂಜಾ ಕಾರ್ಯಕ್ರಮಗಳು ಬುಧವಾರ ಬಯ್ಯಗ ನಡೆದನು. ಶ್ರೀ ಸತ್ಯನಾರಾಯಣ ವೃತಾಚರಣೆದ ಕಥಾ ಪಾರಾಯಣ ಆದ ರಾತ್ರಿಡ್ ಮಹಾಪೂಜೆ ಮಂಗಳಾರತಿ ನಡಪಾಯಿರು. ಪ್ರಾರ್ಥನೆ ಮಾಡ್ತಾನಿಂದ ಯೋಗ್ಯವಾಯಿನ ವರಲ ಆಳೆಗೆ ತಿಕ್ಕುಣವನ್ನು ಕಂಡದು ಈ ಸತ್ಯನಾರಾಯಣ ವ್ರತಕಥೆಯಲ್ಲಿ ಬಂತೇರಿ. ಸನಾತನವಾಯಿನಂಚಿನ ಸಂಸ್ಕೃತಿని ಒರಿಪಾದ ಐತ ನೆಲೆ ಬೆಲೆನ ಅರಿದು ತೆರೆಯೊಂದು
ಇಂಚಿತ್ತಿನ ಎಡ್ಡೆ ಕಾರ್ಯ ಮಲ್ಪುನಂಚಿನ ಮಾತ ಈ ದೈವ ವಿಶ್ವಾಸಿಗಳ ಆಯ್ದಂಚಿನ ಈ ಸಂಘಟನೆದ ಮಾತ ಕಾರ್ಯಕರ್ತರು ಮಹಿಳಾ ವೃಂದದ ಮಾತ ಸದಸ್ಯರಿಗೆ ಅಂಚನೆ ರಾಘವೇಂದ್ರ ಮಯ್ಯರ್ನ ನೇತೃತ್ವಡು 3 ಪೂಜೆ ಮಲ್ಪುದು ಆ ಒಂಜಿ ಸತ್ಯನಾರಾಯಣ ಸ್ವಾಮಿನ ಒಂಜಿ ಪೂರ್ಣ ಫಲನ ಪೂಜೆ ಮಾಡ್ತದ ದೇವ್ತು ಕೊಟ್ಟು ನಂಚಿನ ಇನ್ನದ ಕೆಲಸರು ನಮ್ಮ ಮಾತ ಭಾಗಿಯಾತ 3 ಪೊರುಡೆ ಈ ದೇವರನ್ನ ಬೇಲೆಡೆ ನಿಖಿಲಿನ ಮಾತ ಪ್ರತಿನಿಧಿಯಾದ ಕುಳ್ಳನಂಚಿನ ದಂಪತಿಗಳಿಲ್ಲ ಈ ಕಥೆನ ಈತನೇತ ಕೇಳಿದು ಈ ಕಥೆತ ಎಡ್ಡೆಪ್ಪುನು ನಿಖಿಲ್ ಏತು ಮನನ ಮಲ್ತುಂದು ಅನುಷ್ಠಾನ ಮಾಡ್ತೇರ ಐತ ಪುಣ್ಯದ ಫಲ ನಂಕಲ ತಿಕ್ಕುನು ಪಂಡದು राजाधिराजाय प्रत्यताय नमो वै श्रवणाय कर्ममे परमेश्वरः नारायणाय विद्महे वासुदेवाय धीमहि तन्नो विष्णुर्प्रचोदयात् महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् सत्यनारायणं देवं वन्देयं कामदं परमम् ಆದಿತ್ಯ ನಮಗ್ರಹ ಸಹಿತ ಲಕ್ಷ್ಮೀ ಸತ್ಯನಾರಾಯಣ ವ್ರತ ಕಥೆನ ಕಲ್ಪೋಕ್ತ ಭೋಜನ ಭಕ್ತನ ಉದ್ದೇಶವಾದ ಮಾತ್ರ ಒಟ್ಟಿ ತಂದು ದೇವನ್ನ ಸತ್ಕರ್ಮ ಮಂತಿದ್ದಾರೆ. ಆ ಮಂತನ ಭೋಜನದ ಹತ್ರ ಆದಿತ್ಯಾದಿ ನವಗ್ರಹ ಸಹಿತ ಲಕ್ಷ್ಮೀ ಸತ್ಯನಾರಾಯಣ ದೇವರ ಸಂತೋಷ ಸ್ವೀಕಾರವನ್ನು ತಂದು ದುಂಬಗ ವಿಶೇಷವಾದ ಭಕ್ತಜನಕ್ಕೆ ಆಡು ನನ್ನ ದುಂಬಗ ಭಕ್ತಂಚುತ್ತಿ ಭಕ್ತಂಚುತ್ತಿ ಭವೇತರದ ಕಷ್ಟಲು ನಷ್ಟಲು ಗ್ರಹಚಾರದು ಇರುತ್ತಿನ ಅಂಚಿನ ದುರ್ದೋಷನ ಪೂರ ದೇವರು ಪರಿಹಾರ ಮಂತ್ರಿಕೊಂಡು ನನಾಥ ಮುಲ್ಪ ಬರ್ತದೆ ಆ ದೇವರನ್ನ ಸೇವೆ ನೋಡ್ತಿ ಯೋಗನ ಭಾಗ್ಯನ ಐಕ್ಯಗಳನ್ನ ಕೈ ತುಂಬ ಸಂಪತ್ತಿನ ಅನುಗ್ರಹ ಮಂತದ ಸದಾಕಾಲ ದೇವರ ರಕ್ಷಣ ಮಂತ್ರಿಗೆ ಬದುಕಿಂಚಿತಿ ದುರ್ಗದೋಷನ ಪೂರ ಪರಿಹಾರ ಮಂತ್ರಿಕೊಂಡು ಲಕ್ಷ್ಮೀ ಸೇವೆ ವ್ರತಗತ ಕಲ್ಪೋಕ್ತ ಭೋಜ ಮಂತ್ರನ ಆ ಕಥೆನ ಪಠನ ಕೇಳಾಡಿ ಪಂಚ ಪ್ರಶ್ನೆ ದೋಷಲು ಪೂರ ಪರಿಹಾರಕ್ಕೆ ದೇವರ ಅನುಗ್ರಹ ಪೂರ ಪ್ರಾಪ್ತಿ ಆಂಡು ಪಂಪಿಚಿತ್ಯ ಪುಣ್ಯ ಪಾತ್ರನ ಈ ಸ್ಥಳದ ಅಧಿಪತ್ಯಾಂಚಿತ ವಿಶೇಷವಾದ ಅಪ್ಪೆ ರಾಜರಾಜ ದೇವಲ ವಿಶೇಷವಾದ ಆದಿತ್ಯ ನವಗ್ರಹ ಸಹಿತ ಲಕ್ಷ್ಮೀ ಸ್ತನ ದೇವರ ಇನಿ ಮನ್ಪಾಜಿದ ಪೂಜೆದ ಪುಣ್ಯ ಫಲ ಭಕ್ತಜನಕ ದೇವರ ಅನುಗ್ರಹ ಕೊಡುವ ಪಣದ ದೇವನ ಸಾನ್ನಿಧ್ಯದ ಭಕ್ತಿಪೂರ್ವಕ ಮನ್ಪತ್ತಿ ಪ್ರಾರ್ಥನೆ. ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ವರ್ಷಾವಧಿ ಉತ್ಸವದ ಪೇಂಟ ಸವಾರಿದ ಕ್ರಮ ಆದ ಶ್ರೀ ರಾಜರಾಜೇಶ್ವರಿ ಅಪ್ಪನ ಸವಾರಿಲ ಬತ್ತದ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಕಟ್ಟೆಡು ಕಟ್ಟೆ ಪೂಜೆದ ಸೇವೆಲ ಸಂದಾಯ ಮಲ್ತೇರು.
ಪರಿಸರದ ಪ್ರಮುಖರು ನಾಗರಾಜ್, ರಾಘವ್ ಪೂಜಾರಿ, ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಅಧ್ಯಕ್ಷರು ಗಣೇಶ್ ನಾಯಕ್, ಗೌರವ ಅಧ್ಯಕ್ಷರು ಅಶೋಕ್ ಪೂಜಾರಿ, ಉಪಾಧ್ಯಕ್ಷರು ಲೋಲಾಕ್ಷ, ಕಾರ್ಯದರ್ಶಿ ಸತೀಶ್ ಪೂಜಾರಿ, ಕೋಶಾಧಿಕಾರಿ ಸುನಿಲ್ ಕೆವಿ, ಜೊತೆ ಕಾರ್ಯದರ್ಶಿ ಯತೀಶ್ ಶೆಟ್ಟಿ, ಪ್ರಮುಖರು ಪ್ರಮೋದ್ ಪೂಜಾರಿ, ಮಹಿಳಾ ವಿಭಾಗದ ಪ್ರಮುಖರು ಶ್ರೀಮತಿ ರೇಣುಕಾ ಲೋಲಾಕ್ಷ, ಶ್ರೀಮತಿ ಸಾವಿತ್ರಿ ಸುನಿಲ್, ಶ್ರೀಮತಿ ಶ್ವೇತಾ ಯತೀಶ್ ಶೆಟ್ಟಿ ಇಂಚಿತಿ ಪ್ರಮುಖರು ಬೊಕ್ಕ ಸಮಿತಿದ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಗಳಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. 2 ವರ್ಷಗಳ ನಡಪನ ಮಂಜನಾಡಿದ ಉರುಸು ಡಿಸೆಂಬರ್ 2030 ಮುಟ್ಟ ಧಾರ್ಮಿಕ ಉಪನ್ಯಾಸ ಸೌಹಾರ್ದ ಸಂಗಮದಂಚಿನ ಬೇತೆ ಕಾರ್ಯಕ್ರಮದಲ್ಲಿ ನಡಪೆರ ಉಂಡು ಪಡೆದು ಮಂಜನಾಡಿ ಕೇಂದ್ರ ಜುಮ್ಮಾ ಮಸೀದಿದ ಪ್ರಧಾನ ಕಾರ್ಯದರ್ಶಿ ಅಜೀಜ್ ಪ್ರತಿಪಾಡಿ ಸುದ್ದಿಗೋಷ್ಠಿಗೆ ತಿಳಿಪಾದರು. ಮಂಜನಾಡಿ ಜುಮ್ಮಾ ಮಸೀದಿ ಕೈತಂಡು ಅಂತ್ಯ ವಿಶ್ರಮಿಸ ಒಂದು ಪುನಃ ಹಜ್ರತ್ ಅಸಯದ್ ಇಸ್ಮಾಯಿಲ್ ಅಲ್ ಬುಖಾರಿಯರ ಪುದರಡು 2 ವರ್ಷಗಳ ನಡಪುನ ಉರುಸ್ಲೇಸ್ ಡಿಸೆಂಬರ್ 2030 ಮುಟ್ಟ ನಡಪೆರ ಉಂಡು ಪಡೆದು ಕೇಂದ್ರ ಜುಮ್ಮಾ ಮಸೀದಿ ಪ್ರಧಾನ ಕಾರ್ಯದರ್ಶಿ ಅಜೀಜ್ ಪ್ರತಿಪಾಡಿ ತಿಳಿಪಾಯಿರು. 29ನೆಯ ಉರೂಸ್ ಕಾರ್ಯಕ್ರಮವು ಡಿಸೆಂಬರ್ 20ರಿಂದ 30ರವರೆಗೆ ನಡೆಯಲಿರುವುದು. ಸುಮಾರು 800 ವರ್ಷ ಇತಿಹಾಸವಿರುವಂತಹ ನಮ್ಮ ಮಂಜನಾಡಿ ಜುಮ್ಮಾ ಮಸ್ಜಿದ್ನಲ್ಲಿ ಸುಮಾರು 300 ವರ್ಷಗಳ ಹಿಂದೆ ಅಲ್ಲಿ ಅಂತ್ಯ ವಿಶ್ರಮಗೊಳ್ಳುತ್ತಿರುವಂತಹ ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಲ್ರವರ ಈ ಉರೂಸ್ ಕಾರ್ಯಕ್ರಮ ಡಿಸೆಂಬರ್ 20ರಿಂದ 30ರವರೆಗೆ ನಡೆಯಲಿರುವುದು. 17ನೇ ಶತಮಾನದಲ್ಲಿ ಮಧ್ಯ ಏಷ್ಯಾದಿಂದ ಬುಖಾರಿ ಕುಟುಂಬವು ನಮ್ಮ ಭಾರತಕ್ಕೆ ಬಂತು. ಬುಖಾರಿ ಕುಟುಂಬದ ಹಿರಿಯರಾದಂತಹ ಜಲಾಲುದ್ದೀನ್ ಬುಖಾರಿಯವರು ತಮ್ಮ ಸಂಸಾರವನ್ನು ಕೇರಳದ ಒಲಪಟ್ಟಣದಲ್ಲಿ ಸಂಸಾರದೊಂದಿಗೆ ನೆಲೆಸಿದರು. ಅಲ್ಲಿಂದ ತನ್ನ ತೀರ್ಥರೂಪರೊಂದಿಗೆ ಬಂದಂತಹ ಸೈಯದ್ ಇಸ್ಮಾಯಿಲ್ರವರು ನಮ್ಮ ಮಂಜನಾಡಿ ಪರಿಸರದಲ್ಲಿ ಜನಮನ ಗೆದ್ದು ಜನರಿಗೆ ಬಹಳ ಆತ್ಮೀಯರಾದರು. ಮಸೀದ ಗೌರವ ಅಧ್ಯಕ್ಷರು ಕೆಎಸ್ ಆಟಕೋಯ ತಂಗಳ್ರನ ನೇತೃತ್ವ ನಡಪನ ಉರುಸ್ಲೇಸ್ ಡಿಸೆಂಬರ್ 26 ಬುಧವಾರ ರಾತ್ರಿ ಉದಿಪನ ಆಯರೇತದು ಕೆಎಸ್ ಆಟಕೋಯ ತಂಗಳ್ ಉದಿಪನ ಮಲ್ಪೆರ ಉಲ್ಲೆರು 11 ದಿನಲದ ಕಾಲ ನಡಪನ ಉರುಸ್ ಧಾರ್ಮಿಕ ಕಾರ್ಯಕ್ರಮಡು ಡಾಕ್ಟರ್ ಹಕೀಂ ಅಜ್ಹರಿ, ನೌಫಲ್ ಸಕಾಫಿ ಕಳಸ, ಅಬ್ದುಲ್ ಲತೀಫ್ ಸಕಾಫಿ ಕಾಂತಪುರಂ, ಫೈಜಲ್ ಕೋಯಮ ತಂಗಳ್ ಸೇರ್ನಂಚ ದಿಂಜಾ ಧಾರ್ಮಿಕ ಮುಖಂಡರು ಧಾರ್ಮಿಕ ಉಪನ್ಯಾಸನ ಮಲ್ಪೆರ ಉಲ್ಲೆರು. ಡಿಸೆಂಬರ್ 21 ಹುಸೇನ್ ಸಕಾಫಿ ಚುಳ್ಳಿಕೋಡ್ ಧಾರ್ಮಿಕ ಉಪನ್ಯಾಸನ ಕೊರಿಯರ ಉಲ್ಲೆರು. 22 ಬಯ್ಯ 6 ಗಂಟೆಗೆ ಸಫ್ವಾನ್ ಸಕಾಫಿಯರಿರ್ದು ಆರಿವಿನಿಲಾವ್ ಕಾರ್ಯಕ್ರಮ ನಡಪೆರ ಉಂಡು. 25 ಬಯ್ಯ 6 ಗಂಟೆಗೆ ವಲಿಯುದ್ದೀನ್ ಫೈಜಿಯರಿರ್ದು ನೂರೆ ಅಜ್ಮೀರ್ ಮಜ್ಲಿಸ್. 26 ಬಯ್ಯ 6 ಗಂಟೆಗೆ ಮದನಿಯಾ ಮಜ್ಲಿಸ್. 29 ಶುಕ್ರವಾರ ಬಯ್ಯಡು ಸೌಹಾರ್ದ ಸಂಗಮ ಕಾರ್ಯಕ್ರಮ ನಡಪೆರ ಉಂಡು. ಡಿಸೆಂಬರ್ 36 ರಾತ್ರಿ ಉರುಸ್ತ ಸಮಾರೋಪ ಲೇಸ ನಡಪೆರ ಉಂಡು. ಆನಿ ಬಯ್ಯ 4 ಗಂಟೆರ್ದು 5 ಗಂಟೆ ಮುಟ್ಟ ಪೊಂಜೋಲೆಗ್ ರಾತ್ರಿ 16 ಗಂಟೆರ್ದು ಐತಾರ ಕಾಂಡೆ 5 ಗಂಟೆ ಮುಟ್ಟ ಆಂಜೋಲೆಗ್ ಅನ್ನದಾನ ವ್ಯವಸ್ಥೆಯನ್ನು ಮಲ್ತದನ್ನು ಪಂಡದು ಅಜೀಜ್ ಪ್ರತಿಪಾಡಿ ವಿವರ ಕೊರಿಯರು. ಆ ದಿನ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಉಸ್ತಾದ್ರವರು ದುವಾ ಆಶೀರ್ವಚನ ನೀಡಲಿದ್ದಾರೆ. ಅಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಮೊದಲಿಸರಾದಂತಹ ಅಹಮದ್ ಬಾಕವಿ ಉಸ್ತಾದರು, ಅದೇ ರೀತಿ ನಮ್ಮ ಜಮಾತಿನ ನೆಚ್ಚಿನ ಅಧ್ಯಕ್ಷರಾದಂಥ ಅಬ್ದುಲ್ ಅಜೀಜ್ ಮೈಸೂರು ಬಾವಾರವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಆ ದಿನ ನಮ್ಮ ಪ್ರಸಿದ್ಧ ವಾಗ್ಮಿ ಆಶಿಕ್ ಉಸ್ತಾದರು, ಅದೇ ರೀತಿ ಅಂದಿನ ಕಾರ್ಯಕ್ರಮದಲ್ಲಿ ಉಳಿದಂತೆ ಖಾದರ್ ಸಕಾಫಿ ಉಸ್ತಾದ್ರವರು ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಈ 11 ದಿನದ ಕಾರ್ಯಕ್ರಮದಲ್ಲಿ ಸೈಯದ್ರುಗಳಾದಂತಹ ಅಲಿ ತಂಗಲ್ ಕುಂಬೋಲ್, ಮುಕ್ತಾರ್ ತಂಗಲ್ ಕುಂಬೋಲ್, ಕೂರ ತಂಗಲ್, ಅಮೀರ್ ತಂಗಲ್, ಝೈನುಲ್ ಆಬಿದೀನ್ ತಂಗಲ್ ಜಿಫ್ರಿ ತಂಗಲ್ ಬೆಲ್ತಂಗಡಿ, ಅಸ್ರಫ್ ತಂಗಲ್ ಆದೂರು, ಅತಾವುಲ್ಲಾ ತಂಗಲ್, ಮುತ್ತನ್ನೂರು ತಂಗಲ್ ಸೇರಿದಂತೆ ಹಲವಾರು ಸೈಯದರು ಭಾಗವಹಿಸಲಿದ್ದಾರೆ. ಅದೇ ರೀತಿ
ಮಿತ್ರರಿಗೆ ಹಾಗೂ ಪತ್ರ ಮಿತ್ರರಿಗೆ ನಮ್ಮ ಮನೆನಾಡಿ ಜಮಾತಿನ ಪರವಾಗಿ ನಮ್ಮೆಲ್ಲರಿಗೂ ವಂದನೆ. ವಿಷಯ ಏನಂತಂತಂದರೆ, ಸುಮಾರು 29 ವರ್ಷದಿಂದಲೂ ಈ ಉರುಸು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಈಗ ನಾವು ಒಂದು 11 ವರ್ಷದಿಂದ ಇದು 5ನೇ ಸಾರಿ ನಾವು ಮಾಡ್ತಾ ಇದ್ದೇವೆ. ಅದ್ಭುತವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ನಮ್ಮ ರಾಜ್ಯದವರು ಹಾಗೂ ಹೊರರಾಜ್ಯದವರು ಎಲ್ಲರೂ ಬಂದು ಭಾಳ ಸಹಕಾರ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅರ್ಕೆ ಸಮೇತ ಬರ್ತದೆ. ಅರ್ಕೆ ಬರೋದು ಮೈಸೂರು ಹಾಗೂ ಕೇರಳ, ನಮ್ಮ ಈ ದಕ್ಷಿಣ ಕನ್ನಡ ಎಲ್ಲ ಕಡೆಯಿಂದನೂ ಅರ್ಕೆನೂ ಸಮೇತ ಬರ್ತದೆ. ಈ ಅರ್ಕೆ ಬರುವಾಗ ಇದರಲ್ಲಿ ಯಾವುದೇ ಧರ್ಮ ಅನ್ನೋದಿಲ್ಲ. ನಮ್ಮ ಈ ಮഞ്ഞിನಾಡಿ ಉರುಸು, ನಮ್ಮ ಉಳ್ಳಾರ ಉರುಸು ಆದಮೇಲೆ ಮഞ്ഞിನಾಡಿ ಉರುಸು ಅಂತ ನಾವಿಲ್ಲಿ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಹೆಚ್ಚಿನ ಜನಸಂಖ್ಯೆನೂ ಅಲ್ಲಿ ಬರ್ತಾ ಇದ್ದಾರೆ. ಬರುವಾಗ ಎಲ್ಲ ವ್ಯವಸ್ಥೆನೂ ಸಮೇತ ಅಲ್ಲಿರ್ತದೆ. ಯಾವುದೇ ತೊಂದರೆಗೂ ಅಡಚಣೆ ಆಗದೆ ಎಲ್ಲರೂ ಸಹಕಾರ ಕೊಟ್ಟು ಅಲ್ಲಿ ಯಾವುದೇ ಭೇದ ಇಲ್ಲದೆ ಎಲ್ಲರೂ ಊರಿನವರು ಎಲ್ಲ ಧರ್ಮದವರು ಸಹಕಾರವನ್ನು ಕೊಡ್ತಾರೆ. ಅದೇ ರೀತಿ ಶಾಂತಿಯಿಂದ ನಡೀಬೇಕು. ನಮ್ಮ ಊರಿನವರೆಲ್ಲರೂ ಅಕ್ಕಪಕ್ಕದವರು ಎಲ್ಲರೂ ನಮಗೆ ಸಹಕಾರ ಕೊಡಬೇಕು. ಬಂದು ಈ ಉರುಸು ನೇರ್ಚೆಯನ್ನು ಎಲ್ಲರೂ ಮಾಡಿಕೊಡ್ಬೇಕು ಅಂತ ತಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೇವೆ. ಅದೇ ಥರ ಯಾವುದೇ ಎಲ್ಲ ನಾವು ಶಾಂತಿ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಎಲ್ಲರೂ ಸೇರಿ ಇದಕ್ಕೆ ತಾವು ನಮ್ಮ ಮಾಧ್ಯಮದವರು ಸಹಕಾರ ನಮಗೆ ಕೊಡಬೇಕು. ಯಾಕಂದರೆ ನಮ್ಮ ರಾಜಕಾರಣಿಗಳು 29ನೇ ತಾರೀಕು ಅದು ಇನ್ನು ಯಾರ್ಯಾರು ಬರ್ತಾರೆ ಅಂತ ನಾವು ನೆಕ್ಸ್ಟ್ ನಿಮಗೆ ಒಂದು ಪ್ರಶ್ನೆ ನಾವು ಹೇಳ್ತೇವೆ. ಎಲ್ಲ ದೊಡ್ಡ ಗಣ್ಯರೆಲ್ಲ ಬರ್ತಾ ಇದ್ದಾರೆ. ಅದಕ್ಕೆ ಸಂಪೂರ್ಣ ಸಹಕಾರ ತಮ್ಮಗಳದ್ದು ಬೇಕು ಅಂತ ತಮ್ಮ ಈ ಮಾಧ್ಯಮದಲ್ಲಿ ನಾನು ಕೇಳ್ಕೊಳ್ತೇನೆ. ಹೆಚ್ಚಿನ ರೀತಿಯಲ್ಲಿ ನಾವು ಕೊಡಬೇಕು. ಯಾಕಂದರೆ ಇದು ಒಂದು ಎಲ್ಲರಿಗೂ ನಮ್ಮ ಅಕ್ಕಪಕ್ಕದ ಗೊತ್ತಾಗಬೇಕು. ಇದೇನಂತಂದರೆ ಯಾವುದೇ ಧರ್ಮವಿಲ್ಲದೆ ಯಾವುದೇ ಜಾತಿಯಿಲ್ಲ ಉರುಸಿಗೆ ಎಲ್ಲ ಭಾಗವಹಿಸಿ ಯಾವ ಥರ ಅಲ್ಲಿ ಆಗ್ತಾಯಿದೆ ಅಂತ ತಾವು ನಮಗೆ ಆದಷ್ಟು ಪ್ರೋತ್ಸಾಹ ಕೊಟ್ಟು ತಮ್ಮ ಸೇವೆ ನಮಗೆ ಕೊಡಬೇಕು. ತಾವು ಇದರಲ್ಲಿ ಭಾಗವಹಿಸಿ ನಮಗೆ ಹೆಚ್ಚಿನ ರೀತಿಯ ಸಹಕಾರ ಕೊಡಬೇಕು ಅಂತ ನಾನು ಈ ನಮ್ಮ ಜಮಾತಿನ ಪರವಾಗಿ ತಮ್ಮಲ್ಲಿ ಕಳೆಕಳಿಂದ ಕೇಳಿಕೊಂಡು ತಾವು ನಮಗೆ ಈ ಪ್ರೆಸ್ ಮೀಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ನಮ್ಮ ಜಮಾತಿನ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಕೇಂದ್ರ ಜುಮ್ಮಾ ಮಸೀದಿ ಅಧ್ಯಕ್ಷರು ಅಬ್ದುಲ್ ಅಜೀಜ್ ಮೈಸೂರು ಬಾವಾ, ಮುದರಿಸ್ ಅಹಮದ್ ಬಾಕವಿ, ಕೋಶಾಧಿಕಾರಿ ಬಸರಾ ಮೊಯ್ದೀನ್ ಹಾಜಿ, ಮಾಜಿ ಅಧ್ಯಕ್ಷರು ಆಲಿಕುഞ്ഞിಪಾರೆ, ಕಾರ್ಯದರ್ಶಿಗಳು ಎನ್ಐ ಮೊಹಮ್ಮದ್, ಹಮೀದ್ ಆರಂಗಡಿ, ಸದಸ್ಯರು ಇಬ್ರಾಹಿಂ ಅಹಸನಿ ಸುದ್ದಿಗೋಷ್ಠಿ ಒಡಿಗೇತಾರೆ. ಸುದ್ದಿಗಂಜಲಿಗೆ ಸ್ವಾಗತ. ಬೊಳ್ಳಿ ಮೂವೀಸ್ ಬಕ ಅವಿಕಾ ಮೂವೀಸ್ ಲಾಂಛನಡು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ ಬರೆದು ತನ್ನ ಸುರುತ ನಿರ್ದೇಶನದ ತುಳು ಚಿತ್ರ ರಾಪಟ ಡಿಸೆಂಬರ್ 1 ತಾರೀಕಿಗೆ ಕರಾವಳಿ ಡೊರ್ಮೆ ಬುಳ್ಳಿತೆರೆಗೆ ಬಿಡುಗಡೆ ಉಂಡು ಪಂಡದು ಚಿತ್ರದ ನಿರ್ದೇಶಕರು ಅರ್ಜುನ್ ಕಾಪಿಕಾಡ್ ಸುದ್ದಿಗೋಷ್ಠಿ ತೆರಿಪಾದರು. ತುಳುನಾಡದ ಹಾಸ್ಯ ದಿಗ್ಗಜರು ದೇವದಾಸ್ ಕಾಪಿಕಾಡ್, ಅರವಿಂದ ಬೋಳಾರ್, ಭೋಜರಾಜ್ ವಾಮಂಜೂರು, ಸಾಯಿ ಕೃಷ್ಣ, ದೀಪಕ್ ರೈ ಪಾಣಾಜೆ, ಪ್ರಕಾಶ್ ತುಮಿನಾಡ್ ಇಂಚಿತ್ತಿ ಕಲಾವಿದರು ಅಭಿನಯ ಮಲ್ತಿನ ರಾಪಟ ತುಳು ಚಿತ್ರ ಡಿಸೆಂಬರ್ 1 ತಾರೀಕಿಗೆ ಶುಕ್ರವಾರ ಕರಾವಳಿಡು ಬೊಳ್ಳಿತೆರೆಗೆ ಬಿಡುಗಡೆ ಆವೊಂದುಂಡು ಪಂಡದು ಅರ್ಜುನ್ ಕಾಪಿಕಾಡ್ ಚಿತ್ರದ ವಿವರ ಕೊರಿಯರು. ಪಾಪ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಸೊ ಆರು ಬರೆತಿನಂಚಿಂದ ಒಂಜಿ ಸಬ್ಜೆಕ್ಟನ್ನು ನಿರ್ದೇಶನ ಮನ್ಪುನಂಚಿಂದ ಒಂಜಿ ಅವಕಾಶ ಎಂಕಾರು ಕೊರ್ತೇರು. ಸೊ ಎನ್ನಡ್ದು ಆಪಿನಾತ್ ಯಾನ ಸಿನಿಮಾನ ಪ್ರೆಸೆಂಟೇಬಲ್ ಅದು ನಿಖಲ್ನ ಎದುರು ಕನೆಯರ ಪ್ರಯತ್ನ ಬೈದೆ. ರಾಪಟ ಸಿನಿಮಾದ ಬಗ್ಗೆ ಪನೋಡುಂದಾಂಡ ಪ್ರತಿಯೊರಿಲ ಅಕಲ್ನ ಸಿನಿಮಾನ ಮಸ್ತ್ ವಿಭಿನ್ನ ಸಿನಿಮಾ ಅಂದು ಪನ್ಪೇರು. ಸೊ ಎನ್ನ ಸಿನಿಮಾ ಎಂಚ ವಿಭಿನ್ನ ಅಂದು ಯಾನ್ ಪನೋಡುಂದಾಂಡ ಈ ಸಿನಿಮಾಡು ಪ್ರತಿ ಒಂಜಿ ಎಲಿಮೆಂಟ್ನು ಒತ್ತು ಕೊರ್ದು ಎಂಕುಲು ಈ ಸಿನಿಮಾನ ಮಲ್ತದ ಎಂಚ ಅಂದ ಪಂಡ ಒಂಜಿ ತುಳು ಸಿನಿಮಾ ಅಂದ ಪಂಡ ಖಾಲಿ ಕಾಮಿಡಿ ಸಿನಿಮಾ ಪಂಡ ತುಳು ಸಿನಿಮಾ ಅಂಚೆ ಎತ್ತನೆ. ಸೊ ಈ ಸಿನಿಮಾಡ್ ಎಂಕುಲು ದಾದ ಮಂದ ಪಂಡ ಒಂಜಿ ಸಿನಿಮಾನ ಮನ್ಪೆರೆ ಬಿದಾಡ್ದ ಒಂಜಿ ಸಿನಿಮಾ. ಈ ಸಿನಿಮಾದೊಲೈ ಕಾಮಿಡಿ ಉಂಡು, ಇಮೋಷನ್ಸ್ ಉಂಡು, ಸೆಂಟಿಮೆಂಟ್ ಉಂಡು, ಆ್ಯಕ್ಷನ್ ಉಂಡು. ಈ ಪ್ರತಿ ಒಂಜಿ ಎಲಿಮೆಂಟನ್ನು ಒಂಜಿ ಸಿನಿಮಾದೊಲೈ ಎಂಕುಲು ಕನೆಯರ ಪ್ರಯತ್ನ ಬೈದ ಒಂಜಿ ಸಿಂಗಲ್ ಎಲಿಮೆಂಟನ್ನು ಎಂಕುಲು ಈ ಸಿನಿಮಾಡ್ ತೊಡಗಸಿದ. ಸೊ ಒಂದೊಂಜಿ ಬೇತೆ ನಮ್ನೆದ ಸಿನಿಮಾ ಐತೊಟ್ಟಿಗೆ ಹೆಂಕಲ್ನ ಸಿನಿಮಾಡ್ ಅಭಿನಯ ಮಲ್ತಿನಂಚಿಂದ ಪ್ರತಿ ಒಂಜಿ ಕಲಾವಿದರೆಲ್ಲ ಈತ ನೇಟ ನಮ್ಮ ತುಳು ಸಿನಿಮಾಡ್ ತೂವಂದಿನಂಚಿಂದ ಐಟ್ ಎತ್ತು ತುಳು ಸಿನಿಮಾಡ್ ನಮ್ಮ ಕೆಲವು ಸತಿ ಒಂಜಿ ಕ್ಯಾರೆಕ್ಟರ್ ಜಾಸ್ತಿ ಆ್ಯಸ್ ಅನ್ ಇಂಡಿವಿಜುವಲ್ ನಮ್ಮ ಮಾತೆರ್ಲ ತೂಪ ಇತ್ತ ದೇವದಾಸ್ ಕಾಪಿಕಾಡ್ ಸರ್ ಒಂದು ಪಂಡ ದೇವದಾಸ್ ಕಾಪಿಕಾಡ್ ಸರೇ ತೋಜುವೇರು ನಂಗೆ, ಅರವಿಂದ್ ಬೋಲಾರ್ ಸರ್ ಅಂದ್ ಪಂಡ ಅರವಿಂದ್ ಬೋಲಾರ್ ಸರೇ ತೋಜುವೇರು. ಸೊ ಈ ಸಿನಿಮಾಡ್ ಎಂಕುಲು ದಾದ ಮಲ್ದ ಅಂದ್ ಪಂಡ
ಅರವಿಂದ್ ಬೋಲಾರ್ ಸರ್ ಆ್ಯಸ್ ಅ ಕ್ಯಾರೆಕ್ಟರ್ ಒಂಜಿ ಸಿನಿಮಾಡು ತೋಜಿದೇರು ಅಂಚನೆ ದೇವದಾಸ್ ಕಾಪಿಕರ್ ಸರ್ ಆ್ಯಸ್ ಅ ಕ್ಯಾರೆಕ್ಟರ್ ತೋಜಿದೇರು. ಸೊ ಸಿನಿಮಾ ಇತ್ತಿನಂಚಿಂದ ಪ್ರತಿ ಒಂಜಿ ಕಲಾವಿದೆಯಲ್ಲ ಈ ಸಿನಿಮಾಗೆ ಕ್ಯಾರೆಕ್ಟರ್ ಅದು ತೋಜಿದೇರು ಬೊಕ ಓಲ್ಲ ಫೋರ್ಸಿಬಲ್ ಆದ ಒಂಜಿ ಕ್ಯಾರೆಕ್ಟರ್ನ ಕಂತದ್ದು ಎಂಕುಲು ಈ ಸಿನಿಮಾಗೆ ಪಾಡ್ದೀಜ. ಸ್ಟಾರ್ಟರ್ದು ಪತ್ತಿನ ಲಾಸ್ಟ್ ಮುಟ ಒಂಜಿ ಲಾಸ್ಟ್ದ 10 ನಿಮಿಷ ಮುಟ ಈ ಸಿನಿಮಾದ ಒಂಜಿ ಕುತೂಹಲ ಒಂಜಿ ಲಾಕ್ನ ಎಂಕುಲು ಇಂದೇಟು ಒಂಜಿ ಟ್ರೈ ಮಲ್ದ. ಸೊ ನಿಕುಲು ಲಾಸ್ಟ್ದ 10 ನಿಮಿಷ ಮುಟ್ಟಲ ನಿಕಲ್ನ ಮೈಂಡ್ ಒಂಜಿ ಕ್ವಶನ್ ಮಾರ್ಕ್ ಉಪ್ಪುಂಡು ಐತೊಟ್ಟಿಗೆ ಎಂಟರ್ಟೈನ್ಮೆಂಟ್ ಉಪ್ಪುಂಡು ಬೇತೆ ಬೇತೆ ಥರದ ಇಮೋಷನ್ಸ್ ಬರ್ಪುಂಡು. ಸೊ ಇಂದೇನ ಮಾತೆಲ್ಲ ಎಂಕುಲು ಈ ಸಿನಿಮಾಡ್ ಕಂಡ್ರೆ ಪ್ರಯತ್ನ ಬೇದ ಅಂಚನೆ ಟೆಕ್ನಿಷಿಯನ್ಸ್ನ ಬಗ್ಗೆ ಬನ್ನೋಡಿತ್ತಿನಂದಾಂಡ ಮಾತ ಎಡ್ಡೆಡ್ಡೆ ಟೆಕ್ನಿಷಿಯನ್ಸ್ನ ಎಂಕುಲು ಈ ಸಿನಿಮಾಡ್ ಬೇಲೆ ಮಂದಿರ್ ನಮ್ಮ ಟೆಕ್ನಿಷಿಯನ್ಸ್ ಆದ್ ಆಸ್ ಅ ಡೈರೆಕ್ಟರ್ ಯಾನ್ ಈ ಸಿನಿಮಾಡ್ ಒಂಜಿ ಪ್ರಯತ್ನ ಬೇದ. ಚಿತ್ರಗ್ ಕತೆ ಚಿತ್ರಕತೆ ಸಾಹಿತ್ಯ ಸಂಭಾಷಣೆ ಬರೆಯಿನ ಬೊಳ್ಳಿ ಮೂವೀಸ್ದ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಪಾತೆರೊಂದು ಚಿತ್ರ ಎಡ್ಡೆ ರೀತಿಡು ಮೂರ್ದು ಬೈದನು. ಗಲ್ಫ್ ರಾಷ್ಟ್ರಡ್ಲ ಪ್ರೀಮಿಯರ್ ಪ್ರದರ್ಶನಡು ಮೆಚ್ಚುಗೆನು ಪಡೆದನು. ತುಳು ಕಲಾಭಿಮಾನಿಲು ಈ ಚಿತ್ರಗ್ ಪ್ರೋತ್ಸಾಹ ಕೊರಡು ಪಂಡದು ಕೇನುಂಡೇರು. ರೆಡ್ಡೆ ಅದ್ಭುತ ಕಲಾವಿದರು ಮುಕ್ಕಲು ಪೂರ ಪರಿಚಯ ನಿಕ್ ಬೊಳ್ಳಿ ಪರದದ ಮಿತ್ತ ಬರೋಡು ವಿಶಿಷ್ಟವಾಯಿನ ಅಭಿನಯನ ಕೊರ್ಪಿನ ಸಾಮರ್ಥ್ಯ ಎತ್ತಿನಕಲ್ ಮಾತೇರ್ಲ ಅವು ನಮ್ಮ ದಾದಾ ತವನ್ನಾಗ ತುಳು ರಂಗಭೂಮಿ ಹಾಸ್ಯಮಯ ನಾಟಕ ಅವು ನಾಟಕ ಬಂಡಿ ಕೂಡಲೇ ತೆಲಿಕೆ ಉಂಡು ಬಂಜರ ತೆಲಿಪೆರೆ ಉಂಡು ಅವೇ ನಮ್ಮ ಮೈಂಡ್ ಹಿಡಿದು ಕುಲ್ದು ಹೋಗ್ತಿರುತ್ತೆ. ತುಳು ಚಿತ್ರರಂಗೋಡ್ಲ ಅಂಚಿನಿ ಆರುಲ್ಲೇರು ಮೇರುಲ್ಲೇರು ಪೂರೆರ್ಲು ಒಲ್ಲೇರು ತೆಲಿಪೆರೆ ಒಂಜಿ ತೊಂದರೆ ಜಿ ಈ ಬದಲಾವಣೆ ಒಂಜಿ ಬರೋಡು ಒಂಜಿ ಎಂಕಲ್ಲ ಆಸೆ. ತುಳು ಸಿನಿಮಾ ಒಂಜಿ ಬಾಕಿದ ಚಿತ್ರರಂಗದ ಲೆಕ್ಕನೆ ಒಂಜಿ ಬದಲಾವಣೆದ ಗಾಳಿ ಬೀಜೋಡು ಒಂಜಿ ಬೇತೆನೆ ಪ್ರೇಕ್ಷಕರಿಗೆ ತೂನಾಗ ನಮ್ಮ ಸಿನಿಮಾ ಇಂಚಲ ಮಲ್ಪೋಲಿಯ ಪನ್ಪಿನ ಒಂಜಿ ಬದಲಾವಣೆ ಬರೋಡು ಪನ್ಪಿನ ಉದ್ದೇಶೋಡು ಒಂಜಿ ಬೇತೆ ರೀತಿಡು ಚಿಂತನೆ ಮಲ್ತದ ಈ ಸಿನಿಮಾನು ಮಲ್ದ ಅಂಚ ಮಲ್ದ ನೆಂಕ್ಲು ಪನ್ಪುಜಿ ದಯಬನ್ನಾಗ ಆತು ಅದ್ದೂರಿ ಆದ ಪೋಯರೆ ನಮ್ಮ ತಮಿಳು ಚಿತ್ರನಂಕ್ ಬಜೆಟ್ದ ಕೊರತೆ ಉಂಡು ಪಾಡ್ದಿನ ಕಾಸು ಒಂಜಿ ನಿರ್ಮಾಪಕಗೆ ಪಿರ ಕಂತು ಕೊರ್ಪಿನ ಒಂಜಿ ಜವಾಬ್ದಾರಿ ಇತ್ತು ನಡೆದವರ ಲೆಕ್ಕೊರ್ದೆಚ್ಚ ಬಜೆಟ್ನು ಮಲ್ಲ ಮಲ್ಪೆರ್ಲಾಪಜಿ ನಮ್ಮ ಸೀಮಿತ ಬಜೆಟ್ಡೆ ನಿಕ್ಲೆಗೆ ಮನರಂಜನೆ ಕೊರ್ಪಿನ ಅಂಚಿನ ಒಂಜಿ ಕೆಲಸಗೂ ಪ್ರಯತ್ನ ಮಲ್ದ ಬಸ್ ಕ್ಯಾರೆಕ್ಟರ್ಲ ಅಂಚನೆ ಪ್ರತಿ ಕಲಾವಿದರನ್ನ ಕ್ಯಾರೆಕ್ಟರ್ಲ ಬಾಕಿದ ಬೇತೆ ಸಿನಿಮಾದ ಲೆಕ್ಕತ್ತು ಎಂಕಲನೇ ಸಿನಿಮಾ ಆದುಪ್ಪು ಚಂಡಿಗೋರಿ ಆದುಪ್ಪು ಬರ್ಸ ಆದುಪ್ಪು ಅರೆ ಮರ್ಲಿರ ಆದುಪ್ಪು ಅಂಚನೆ ಆ ಕಲಾವಿದರೇ ಬೇತೆ ರೀತಿಡು ತೋಚ್ಪಾನ ಒಂಜಿ ಪ್ರಯತ್ನ ಮಲ್ದ ಒಂಜಿ ನೈಜ ಒಂಜಿ ಘಟನೆದ ಒಟ್ಟಿಗೂ ಒಂಜಿ ಲೈನ್ದ ಒಟ್ಟಿಗೂ ಹಾಸ್ಯದ ಒಟ್ಟಿಗೂ ಒಂಜಿ ಸಸ್ಪೆನ್ಸ್ದ ಒಟ್ಟಿಗೂ ಒಂಜಿ ಹಾರರ್ದ ಒಟ್ಟಿಗೂ ಈ ಸಿನಿಮಾ ಅನಾವರಣ ಆಪಡು ನಿಕ್ಲು ತೂಲೆ ಎಂಕ್ಲು ಪ್ರಯತ್ನ ಮಲ್ದ ನಿಕ್ಲನ ಪತ್ರಿಕಾ ಮಿತ್ರರನ್ನ ನೆಕ್ ಪ್ರೋತ್ಸಾಹ ಇತ್ತಂದಾಂಡ ದುಂಬದ ಸಿನಿಮಾ ಒಂಜಿ ಬದಲಾವಣೆಡು ಬೇತೆ ರೀತಿಡು ಒಂಜಿ ಮಲ್ಪೋಡು ಬಂದ್ಪೇನು ಒಂಜಿ ಅರ್ಗಂಟು ಬರ್ಪುಂಡು ಏರೆಗೆ ನಿರ್ದೇಶಕಕ್ಕೆ ಬೊಕ್ಕ ನಿರ್ಮಾಪಕಗೆ ಎಂಕ್ಲೆಗೆ ಅವು ಬಡ್ಸಿ ಇಂಚ ಮಲ್ಪಲೆ ಅಂದ ಈ ಝೋನರ್ ಕನಲೆ ಇಂದು ಕನಲೆ ಅವೇ ಬಡ್ಸಿ ನಂಗೆ ಬಂದು ಒಂಜಿ ಬದಲಾವಣೆ ಮಲ್ಪನ ಪ್ರಯತ್ನ ಮಲ್ದ ಅಂಚಿನ ಎಂಕಲ್ನ ಟೀಮ್ ವರ್ಕ್ ಅಂಚೆ ಅರ್ಜುನ್ ಪನ್ಲೆಕನೆ ಬಾರಿ ಒಂಜಿ ಕಣ್ಣು ಮುಟ್ಟಂದೆ ಏರೆಗ್ಲನಲ್ಲ ಅಂಚಿನ ಒಂಜಿ ಬಂಗಾರ ಜೋಕಲ್ನ ಟೀಮ್ ಒಂದು ಸಮಾನ ಮನಸ್ಕೇರು ಬಂದ್ಪೇರಾಗಿ ಅವು ಸಿನಿಮಾ ಸ್ಟಾರ್ಟ್ ಹಿಡ್ದು ಮುಹೂರ್ತವ್ರದ್ದು ಪೋಸ್ಟ್ ಪ್ರೊಡಕ್ಷನ್ ಪ್ರೀ ಪ್ರೊಡಕ್ಷನ್ ಪೂರ ಒಂಜಿ ಫ್ಯಾಮಿಲಿದ ಲೆಕ್ಕ ಕೆಲಸ ಮಲ್ದೇರು. ಚಿತ್ರ ನಿರ್ಮಾಪಕಿ ಶ್ರೀಮತಿ ಶರ್ಮಿಳಾ ದೇವದಾಸ್ ಕಾಪಿಕಾಡ್, ನಾಯಕ ನಟೆ ಅನೂಪ್ ಸಾಗರ್, ನಾಯಕಿ ನಟಿ ನಿರೀಕ್ಷಾ, ಸಿನಿಮಾಟೋಗ್ರಾಫರ್ ಸಚಿನ್ ಯಶ್ ಶೆಟ್ಟಿ, ವಿತರಕರು ಸಚಿನ್ ಉಪ್ಪಿನಂಗಡಿ, ಪತ್ರಕರ್ತರು ಬಾಳ ಜಗನ್ನಾಥ್ ಶೆಟ್ಟಿ ಸುದ್ದಿಗೋಷ್ಠಿಯೊಟ್ಟಿಗೆ ಎತ್ತರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು 108ನೇ ದಿನದ ಭಜನೆ ಬುಧವಾರಗ 29 ತಾರೀಕಿಗೆ 23ನೇ ದಿನಕ್ಕೆ ದುಂಬರಿದಳು. 23ನೇ ದಿನದ ಭಜನೆ ಸೇವೆನು ಬೆಂಗ್ರೆ ಶ್ರೀ ಮಹಾವಿಷ್ಣು ಶೇಷಶಯನ ಭಜನಾ ಮಂದಿರದ ನಡಪಾದ ಕೊರಿಯರು. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಬುಧವಾರ 23ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆದಳು. ಶ್ರೀಮತಿ ಶೋಭಾ ಶ್ರೀ ಚೇತನ್ ನಿಸರ್ಗ ಕುಂಪಲ, ಶ್ರೀಮತಿ ಸುಜಾತ ಶ್ರೀ ರಾಜೇಶ್ ಕುಂಪಲ, ಶ್ರೀಮತಿ ಪವಿತ್ರ ಶ್ರೀ ವಿನಯ್ ತಲಪಾಡಿ, ಶ್ರೀಮತಿ ಲಾವಣ್ಯ ಶ್ರೀ ರಕ್ಷಿತ್ ಕುತ್ತಾರ್, ಶ್ರೀಮತಿ ಶಾಲಿನಿ ಶ್ರೀ ರವೀಂದ್ರ ಕುತ್ತಾರ್ ತುಡರ್ ಬೆಳಗಾದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು.
ಅವಿರ್ದು ಬೊಕ್ಕ ಬೆಂಗ್ರೆ ಶ್ರೀ ಮಹಾವಿಷ್ಣು ಶೇಷಶಯನ ಭಜನಾ ಮಂದಿರದಕ್ಲಿರ್ದು ಭಜನಾ ಸಂಕೀರ್ತನ ನಡೆದನು. ಸುದ್ದಿಗೊಂಚಲಿಗೆ ಸ್ವಾಗತ. ಮಂಟಪದೌದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರತಿಭಾ ಪುರಸ್ಕಾರ ದಿನ ಸೋಮವಾರ ನಡೆದದು. ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ UT ಖಾದರ್ ಕಾರ್ಯಕ್ರಮದ ಪಾಲು ಪಡೆದು ಪ್ರತಿಭಾ ಪುರಸ್ಕಾರ ನಡಪಾದು ಕಾರ್ಯಕ್ರಮಕ್ಕೆ ಎಡಭವಯಕಿಯರು. ಮಂಟಪದವು ಕರ್ನಾಟಕ ಪಬ್ಲಿಕ್ ಶಾಲೆಡು ಪ್ರತಿಭಾ ಪುರಸ್ಕಾರ ಲೇಸು ಸೋಮವಾರ ನಡೆದದು. ಕಾರ್ಯಕ್ರಮದ ಪಾಲ್ಪಡೆಯಿನ ಸ್ಪೀಕರ್ UT ಖಾದರ್ ದುಂಬುದ ಕೆಲವೇ ವರ್ಷಲೆಡು ಸ್ಥಳೀಯ ಪ್ರದೇಶಡು ಎಡ್ಡೆ ಹುದ್ದೆನ್ ಪಡೆಯಿನ ವ್ಯಕ್ತಿಲಿನ ತೂಪನ ನೆಟ್ಟಿಡು ಅಗತ್ಯ ಶಿಕ್ಷಣ ವ್ಯವಸ್ಥೆಯನ್ನು ಮಲ್ದಿದ್ದದು ವಿದ್ಯಾರ್ಥಿನ ವ್ಯಕ್ತಿತ್ವ ರೂಪಿಸವನ ನೆಟ್ಟಿಡು ಪೋಷಕರನ್ನ ಸಹಕಾರ ಅಗತ್ಯ ಪಣದು ಅಭಿಪ್ರಾಯಿಸಾಯಿರು. ಬಹುಶಃ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಕ್ಯಾಂಪಸ್ನಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಕಾರ್ಯಕ್ರಮ ಸಂಭ್ರಮ ಆಚರಣೆ ಈ ಶಾಲೆ ಎಲ್ಲ ಅಂತ ಹೈಸ್ಕೂಲು ಕಾಲೇಜು ಮತ್ತು ಪ್ರೈಮರಿ ಶಾಲೆ ಮುಖ್ಯಸ್ಥರು ಮುಖ್ಯ ಶಿಕ್ಷಕರು ಎಲ್ಲ ಶಾಲಾ ಸಮಿತಿಯ ಅಧ್ಯಕ್ಷ ಸದಸ್ಯರು ಹೆತ್ತವರು ಮತ್ತು ಪೋಷಕರು ಇಂತೆಲ್ಲ ಸಹಕಾರ ಮುಖಾಂತರ ಈ ರೀತಿಯ ಒಂದು ಸಂಭ್ರಮದ ಆಚರಣೆ ಇವತ್ತು ಹಮ್ಮಿಕೊಂಡು ಪರಸ್ಪರ ಇವತ್ತು ಎಲ್ಲರೂ ಕೂಡ ಸೇರಿ ತಮ್ಮ ಮಕ್ಕಳ ಆ ವಿವಿಧ ಪ್ರತಿಭೆಯನ್ನು ನೋಡುವಂಥ ಅವಕಾಶ ಕಲ್ಪಿಸುವುದು. ಯಾಕಂತ ಹೇಳಿದರೆ ಭವಿಷ್ಯ ದಿನಗಳಲ್ಲಿ ಈ ಸಣ್ಣ ಸಣ್ಣ ಮಕ್ಕಳು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಅವರ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಜೊತೆ ಸೇರ್ತೇವೆ, ಜೊತೆ ಕೈ ಜೋಡಿಸ್ತೇವೆ, ನಾವೆಲ್ಲರೂ ಕೂಡ ಅದಕ್ಕೆ ಸಮಯಕ್ಕೆ ನಾವು ಭಾಗವಹಿಸಂತ ಹೇಳಿ ಈ ಪ್ರೀತಿಯ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರೋತ್ಸಾಹ ಕೊಡಲಿಕ್ಕೆ ತಾವೆಲ್ಲ ಇವತ್ತು ಸೇರಿದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮೆಲ್ಲರ ಕನಸೇ ಈಗಿನ ಸಣ್ಣ ಸಣ್ಣ ಮಕ್ಕಳು ಯಾರಿದ್ದಾರ ಅವರು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕನಸನ್ನು ನಾವೆಲ್ಲ ಇವತ್ತು ಕಾಣಬೇಕಾಗ್ತದೆ. ಮುಂದಿನ 5-15 ವರ್ಷಗಳಲ್ಲಿ ಈ ಒಂದು ಪ್ರದೇಶದ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಇಂಜಿನಿಯರ್ ಆಗ್ತಾರೆ, ಅಡ್ವೊಕೇಟ್ ಆಗ್ತಾರೆ, ಪೊಲೀಸ್ ಆಫೀಸರ್ ಆಗ್ತಾರೆ, CA ಆಗ್ತಾರೆ, ಅಧಿಕಾರಿ ಆಗ್ತಾರೆ. ವಿವಿಧ ಇಲಾಖೆ ಮುಖಾಂತರ ಇವತ್ತು ಬಂದು ಇಡೀ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗುವಂಥ ವಾತಾವರಣ ಖಂಡಿತವಾಗಿ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಬೇಕಾಗುವಂಥ ಇವತ್ತು ಶಿಕ್ಷಣವನ್ನು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೊಡ್ತಾ ಇದ್ದಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಎಲ್ಲ ಹಿಂದಿನ ಇದಕ್ಕೆ ಸಹಕಾರ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಬಂದು ಬಹುಶಃ ನೆಲೆಯಲಿಕ್ಕೆ ಸಹಕರಿಸಿ ನಮ್ಮೆಲ್ಲ ನನಗೆ ಸಹಕಾರ ಪ್ರತಿಯೊಬ್ಬರಿಗೂ ಕೂಡ ನಾನು ವಿಶೇಷವಾಗಿ ನಾನು ಸ್ಮರಿಸಿಕೊಂಡು ಭಾಳಷ್ಟು ಇಲ್ಲಿ ನಾವು ಈಗಾಗಲೇ ಹೇಳಿದ ರೀತಿಯಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ಈಗಾಗಲೇ ನಾವು ಇವತ್ತು ಆಗಿದೆ. ಏನು ಕೆಲವೊಂದು ಈ ಶಾಲೆಗೆ ಮೂಲಭೂತ ಸೌಕರ್ಯ ಕೊರತೆ ಇದೆ ಇದ್ದರೂ ಕೂಡ ಅದನ್ನು ಮುಂದೆ ನಿಂತು ಮತ್ತೆ ಅದಕ್ಕೆ ಬೇಕಾಗುವಂಥ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಕೂಡ ಇವತ್ತು ಆಗ್ತದೆ. ಈಗಾಗಲೇ ಇದಕ್ಕೆ ಕಟ್ಟಡ ಮತ್ತು ಇನ್ನಷ್ಟು ಎಷ್ಟು ಕಟ್ಟಡಕ್ಕೆ ಇಟ್ಟಿದ್ದೇವೆ, ಈಗ ಸುಮಾರು 11 ಕಟ್ಟಡಗಳು ಇವತ್ತು ನಿರ್ಮಾಣ ಪ್ರಾರಂಭ ಇವತ್ತು ಆಗಿದೆ. 11ರಲ್ಲಿ 5 ಕಂಪ್ಲೀಟ್ ಆಗಿದೆ. ಇದು ಆದರೆ ಮೂಲಭೂತ ಸೌಕರ್ಯ ಬರುವುದೆಲ್ಲ ವಿಚಾರಗಳು ಕಡಿಮೆ ಆಗಿದೆ. ಲಾಸ್ಟ್ ಟೈಮ್ ನೀವು ಕಾಂಪೌಂಡ್ ವಾಲ್ ಬೇಕಂತ ಕೇಳಿದರು, ಆ ಕಾಂಪೌಂಡ್ ವಾಲ್ನ ಒಂದು ಹಂತದ ಕೆಲಸ ಸಂಪೂರ್ಣವಾಗಿ ಸರಿ ಮಾಡಿ ಆ ಗೇಟಿನ ಕೆಲಸ ಆಗಬೇಕಂತ ಕೇಳಿದ್ದಾರೆ. ಬಹುಶಃ ಗೇಟ್ ಇವತ್ತು ಪ್ರಾರಂಭ ಇವತ್ತು ಆಗ್ತದೆ. ಗೇಟ್ನ ಪಕ್ಕದಲ್ಲಿ ಸಾರ್ವಜನಿಕ ಒಂದು ಶಾಲೆಗೆ ಒಂದು ಉತ್ತಮವಾದ ಲೈಬ್ರರಿ ಮಾಡಬೇಕಂತ ಆಲೋಚನೆ ಇದೆ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಕೂಡ ಚಾಲನೆ ಕೊಡುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ಅದು ಪಬ್ಲಿಕ್ ಕೂಡ ಬೇಕು, ಮಕ್ಕಳಿಗೆ ಬೆಳಿಗ್ಗೆ ಟೈಮ್ ಮತ್ತು ಮಕ್ಕಳಿಗೆ, ಸಂಜೆ ಹೊತ್ತು ಪೇರೆಂಟ್ಸಿಗೆ. ಅದಕ್ಕಾಗಿ ಒಂದು ಮೀಟಿಂಗ್ ಮಾಡಿ ಒಪ್ಪಿಗೆ ತೆಕ್ಕೊಂಡು ಅದನ್ನು ನಾವು ಇವತ್ತು ಕಟ್ಟಡಕ್ಕೆ ನಮ್ಮ ಚಾಲನೆ ಕೊಡಲಿಕ್ಕೆ ಸ್ಥಳವನ್ನು ಮೀಸಲಿಟ್ಟಿದ್ದೇವೆ. ಇಲ್ಲಿ ನಮ್ಮ ಪಕ್ಕದಲ್ಲಿ ಆಸ್ಪತ್ರೆ ಬೇಕಾದರೆ ಮುಡಿಪಿಗೆ ಹೋಗಬೇಕಂತ ಕಾರಣದಿಂದ ಇದರ ಪಕ್ಕದಲ್ಲಿ ನಾವು ಇವತ್ತು ಆರೋಗ್ಯ ಕೇಂದ್ರ ಕೂಡ ಇವತ್ತು ಇಲ್ಲಿ ಪ್ರಾರಂಭ ಇವತ್ತು ಆಗ್ತದೆ.
ಪತ್ತೊಂಜಿ ಕಟ್ಟಡ ನಿರ್ಮಾಣ ಆಯರೇತದು ಐನು ಕಟ್ಟಣದ ಕಾಮಗಾರಿ ಮುಗಿದರು. ಜೋಕ್ಲು ಬೊಕ್ಕ ಪೋಷಕರಿಗಾದ ಉನ್ನತ ಮಟ್ಟದ ಗ್ರಂಥಾಲಯಗೂ ಬೇಗಡೆ ಚಾಲನೆ ಕೊಲ್ಪ ಕೈತಳ್ಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರಲ ಆತಡು. ಜೋಕ್ಲಿನ ಮಿತ್ತು ವಿಶ್ವಾಸ ದೀದು ಶಿಕ್ಷಣಗೂ ಪ್ರೋತ್ಸಾಹ ಕೊಡ್ದು ಭವಿಷ್ಯ ರೂಪಿಸಾಯರೆ ದುಂಬಾಲೆ ಪಂಡದ ಯುಟಿ ಖಾದರ್ ತೆರಿಪಾಯರು. ಸ್ಪೀಕರ್ ಯುಟಿ ಖಾದರ್ ಅಹಿಂದ ಜಿಲ್ಲಾಧ್ಯಕ್ಷರು ಪದ್ಮನಾಭ ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನವಾಜ್ ಕಲ್ಲರಕೋಡಿ, ನಿಕಟಪೂರ್ವ ಅಧ್ಯಕ್ಷರು ಶೈಲಜಾ ಶೆಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥ್ ಎಸ್ಚೆ ಮೊಕ್ಳಿಗೆ ಮಾನಾದಿಗೆ ಮಲ್ತೇರು. 1969ರಲ್ಲಿ ಜನಿಸಿದ್ದು ತಮ್ಮ ಬಾಲ್ಯ ಶಿಕ್ಷಣವನ್ನು ರೋಶನಿ ನಿಲಯ, ಪ್ರಾಥಮಿಕ ಶಿಕ್ಷಣವನ್ನು ಸೈಂಟ್ ಜೆರೋಸಾ ಹಿರಿಯ ಪ್ರಾಥಮಿಕ ಪಾನೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ನ ಪರಿಶಿಷ್ಟ ಜಾತಿ ಪಂಗಡಗಳ ಅಧ್ಯಕ್ಷರಾಗಿ, ವಿಟ್ಲ ಕ್ಷೇತ್ರದ ಅಕ್ರಮ ಸಕ್ರಮ ಸದಸ್ಯರಾಗಿ, ಬಂಟ್ವಾಳ ತಾಲೂಕು ಕೆಡಿಪಿ ಸದಸ್ಯರಾಗಿ, ಮಂಗಳೂರು ಪ್ರಜಾಹಿತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ನಿರ್ದೇಶಕರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯಂತ ಹೆಚ್ಚು ರಕ್ತದಾನವನ್ನು ಮಾಡಿದ ಸಂಸ್ಥೆ ಎಂಬ ಹೆಸರನ್ನು ಬ್ಲಡ್ ಡೋನರ್ಸ್ ಸಂಸ್ಥೆ ಪಡೆದುಕೊಂಡಿರುತ್ತದೆ. ನಮ್ಮ ಕೆಪಿಎಸ್ ಶಾಲೆಯ ಎಲ್ಲ ಚಟುವಟಿಕೆಯಲ್ಲಿ ಅನುದಾನ ಒದಗಿಸುವಲ್ಲಿ ಮತ್ತು ಶಾಲೆಯ ಅಭಿವೃದ್ಧಿಗೆ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಕಾಲೇಜಿನಲ್ಲಿ ಪಡೆದು ಪ್ರಗತಿಪರ ಕೃಷಿಕರಾಗಿರುವ ಮತ್ತು ವ್ಯವಹಾರ ಉದ್ಯಮಿಯಾಗಿರುವ ಶ್ರೀ ಜಗದೀಶ್ ಶೆಟ್ಟಿ ಅವರನ್ನು ವಿವಾಹವಾಗಿ 2 ಮಕ್ಕಳೊಂದಿಗೆ ಸುಖಿ. ಸೆಪ್ಟೆಂಬರ್ 30ರಂದು ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ತಮ್ಮ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಒಳ್ಳೆಯ ಸಾರ್ವತ್ರಿಕ ಶಿಕ್ಷಣದ ಧ್ಯೇಯ ವಾಕ್ಯವನ್ನು ಈಡೇರಿಸುವ ನಿಟ್ಟಿನಲ್ಲಿ ಸಮಸ್ತ ಶಿಕ್ಷಕ ವೃಂದವನ್ನು ಗೌರವಿಸುತ್ತಾ, ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸಮಾಜಮುಖಿಯಾಗಿ ಶ್ರಮಿಸುತ್ತಾ ಶಿಕ್ಷಣದ ಕ್ರಾಂತಿಯನ್ನು ಮೊಳಗಿಸುತ್ತಿದ್ದಾರೆ. ಯಾವ ಕಾರ್ಯಕ್ರಮಕ್ಕೂ ತಪ್ಪದೆ ಭಾಗವಹಿಸುವ ಪಾದರಸದಂತಹ ಮನೋಭಾವವು ಮಾನದಿಗೆನ ಪಡೆಯೊಂದು ಪಾತೆರ್ನ ನವಾಜ್ ಕಲ್ಲರಕೋಡಿ ದಿಂಜ ಕಡಕ್ಲೆಡ್ ಕೆಪಿಎಸ್ ಶಾಲೆಗೂ ಬೇಡಿಕೆ ಇತ್ತನಲ್ಲ ಶಾಸಕರು ದಿಂಜ ಗ್ರಾಮೀಣ ಭಾಗ ಆಯ್ನ ಮೊಂಟೆ ಪದವಿಗೂ ಒದಗಾದ ಕೊರ್ಪನ ಮೂಲಕ ಪ್ರಾಥಮಿಕ ಶಿಕ್ಷಣದ ಪದವಿ ಮುಟ್ಟದ ಶಿಕ್ಷಣ ಪಡೆಯರೆ ಅವಕಾಶ ಮಲ್ತು ಕೊಡ್ತೇರು. ಶಾಲೆದ ಕೊಠಡಿಲದ ಕೊರತೆ ನೀಗಿಸಾಯರೆ 2 ಕೋಟಿ ಅನುದಾನದ ಕಾಮಗಾರಿ ಪ್ರಗತಿಯುಂಡು ಪಂಡ ತೆರಿಪಾಯರು. ಇದ್ದರೆ ಖಂಡಿತವಾಗಿಯೂ ಇಷ್ಟೊಂದು ವಿದ್ಯಾರ್ಥಿಗಳನ್ನು ಈ ಒಂದು ಸಂಸ್ಥೆ ಅಡಿಯಲ್ಲಿ ಕಲಿಸಲಿಕ್ಕೆ ಸಾಧ್ಯವಿರುತ್ತಾ ಇರಲಿಲ್ಲ. ಅದೇ ರೀತಿ ನಮ್ಮ ಈ ಒಂದು ಗ್ರಾಮದ ಹಾಗೂ ಈ ಸುತ್ತಮುತ್ತಲಿನ ಪರಿಸರದ ಹಾಗೂ ನೆರೆಯ ಕೇರಳ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಈ ಒಂದು ಸಂಸ್ಥೆಯಲ್ಲಿ ವಿದ್ಯೆಯನ್ನು ಪಡೆಯುತ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳು ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಪಡೆಯುವಂತಹ ಗುಣಮಟ್ಟದ ವಿದ್ಯೆಯನ್ನು ಈ ಒಂದು ಸಂಸ್ಥೆಯಲ್ಲಿ ಪಡೆಯುವಂತಾಗಬೇಕೆಂಬ ಏಕೈಕ ಉದ್ದೇಶದಿಂದ ಜನಪ್ರಿಯ ಶಾಸಕರಾದಂಥ ಯುಟಿ ಖಾದರ್ ಅವರವರು ಎಷ್ಟೋ ಜನರು ಈ ಒಂದು KPSCಗೆ ಪೈಪೋಟಿಯನ್ನು ನಡೆಸಿದರೂ ಕೂಡ ಈ ಒಂದು ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು KPS ಸಂಸ್ಥೆಯು ಮುಂದಕ್ಕೂ ಕೂಡ ಬಹಳಷ್ಟು ಅಭಿವೃದ್ಧಿ ಹೊಂದಲಿಕ್ಕಿದೆ. ಈಗಾಗಲೇ ನಮಗೆ ತರಗತಿಯ ಕೊರತೆಗಳಿತ್ತು, ಅದಕ್ಕೂ ಸುಮಾರು 2 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಸುಸಜ್ಜಿತವಾದಂತಹ ಒಂದು ಕೊಠಡಿಗಳು ಕೂಡ ಆಗ್ತಾ ಇದೆ. ಈಗಾಗಲೇ 80% ಕಾಮಗಾರಿಗಳು ಕೂಡ ಪೂರ್ತಿಗೊಂಡಿದ್ದು ಇವತ್ತಿನ ದಿನ ಉದ್ಘಾಟನೆ ಆಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಸ್ವಲ್ಪ ಕಾಮಗಾರಿಗಳು ಆಗದಿರುವುದರಿಂದ ಅದು ಬರುವ ಒಂದು ತಿಂಗಳ ಒಳಗಡೆ ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿಗಳು ಪೂರ್ಣಗೊಂಡು ಈ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕಲಿಯಲು ಅದು ಆ ಕೊಠಡಿಗಳು ಒದಗಿ ಬರಲಿಕ್ಕಿದೆ. ಈ ಪೊರ್ತು ಹಳೆ ವಿದ್ಯಾರ್ಥಿ ಸಂಘಕ್ಕೆ ಚಾಲನೆ ಕೊರಿಯರು. ನರಿಂಗಾನ ಲವಕುಶ ಜೋಡುಕರೆ ಕಂಬಳ ಸಮಿತಿಯ ಅಧ್ಯಕ್ಷರು ಪ್ರಶಾಂತ್ ಕಾಜವ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಮಮತಾ ಗಟ್ಟಿ, ಬಂಟ್ವಾಳ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಚಂದ್ರಹಾಸ್ ಕರ್ಕೇರ, ಮುಖಂಡರು ಪದ್ಮನಾಭ ನರಿಂಗಾನ, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮುರಳೀಧರ್ ಶೆಟ್ಟಿ ಮೋರ್ಲಾ, ಅಬ್ದುಲ್ ಜಲೀಲ್ ಮೋಟುಗೋಡಿ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಉಪ ಪ್ರಾಂಶುಪಾಲರು ಸಂತೋಷ್ ಸಭೆ ನೆತ್ಕೊಂಡರು. ಶಿಕ್ಷಕಿಯರು ಚಂಚಲಾಕ್ಷಿ, ಚಿದಂಬರ, ಸೀಮಾ ಬೊಕ್ಕ ತೇಜಸ್ವಿನಿ ಸಮ್ಮಾನ ಪತ್ರ ಓದಿಯರು. ಶಿಕ್ಷಕರು ವಸಂತ ಕೋಡಿ, ಹರಿನಾಕ್ಷಿ ಬೊಕ್ಕ ಲವೀನ ಡಿಸೋಜಾ ಸಭೆ ಸ್ಥಾರಿಕೆ ಮಲ್ತೇರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗೆ ಪೊಸಕೊಳದ ಇನಿತ ಸುದ್ದಿಗೊಂಚಲು ಮುಗಿತಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಹೆಪಲತು ಒಂದು ಪ್ಲೇ ಪೊಸಕೊಳಲ್ 24x7.